ಸುರತ್ಕಲ್ ಸಮೀಪದ ಚೇಳಾರ್ ಖಂಡಿಗೆ ನದಿ ಪ್ರದೇಶಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸೋಮವಾರ ಭೇಟಿ ನೀಡಿ ಮಾಲಿನ್ಯವಾಗುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದರು. ನಂದಿನಿ ನದಿ ಮಾಲಿನ್ಯದಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಸಂಸದರಿಗೆ ಮಾಹಿತಿಯನ್ನು ನೀಡಿದರು. ನದಿ ಮಾಲಿನ್ಯದಿಂದಾಗಿ ತೀವ್ರ ದುರ್ವಾಸನೆ ಹರಡುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಹಾನಿಯಾಗುತ್ತಿದೆ. ಕುಡಿಯುವ ನೀರು ಸಹ ಮಾಲಿನ್ಯಗೊಂಡಿದೆ. ಜೊತೆಗೆ ಸಂಭ್ರಮದಿಂದ ನಡೆಯುವ ಖಂಡಿಗೆ ಮೀನು ಹಿಡಿಯುವ ಜಾತ್ರೆಗೂ ಮಾಲಿನ್ಯದಿಂದ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದಂತಹ ಅಧಿಕಾರಿಗಳನ್ನು ಪ್ರಶ್ನಿಸಿದ ಸಂಸದರು ನದಿ ಮಾಲಿನ್ಯ ತಡೆಗಟ್ಟಲು ಇಷ್ಟು ವರ್ಷಗಳಿಂದ ಯಾಕೆ ಸಾಧ್ಯವಾಗಿಲ್ಲ ಎಂದು ಖಾರವಾಗಿ ಕೇಳಿದ್ದಾರೆ. ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯೇ ಈ ಸಮಸ್ಯೆ ಮುಂದುವರಿಯಲು ಕಾರಣ ಎಂದು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕನಿಷ್ಠ ಪೂರ್ಣ ಮಾಹಿತಿಯನ್ನು ಸಹ ನನಗೆ ಏಕೆ ನೀಡಿಲ್ಲ ಎಂದು ಅಧಿಕಾರಿಗಳನ್ನ ಈ ವೇಳೆ ತರಾಟೆಗೆ ತೆಗೆದುಕೊಂಡರು. ಈಗ ಸಾಯಿಲಿ ಕಾಂಗ್ರೆಸ್ ಕೊಡೋದಿಲ್ಲ ಅಂತ ಆ ಟೈಮಲ್ಲಿ ಹೇಳ್ತಾ ಇದ್ರೆ ನಮ್ಮ ಈಗ ನೀವು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಹೇಳಿದ್ದು ಬೇರೆ ಪ್ರಶ್ನೆ. ಗೊತ್ತಾಯ್ತಲ್ಲ, ಇಷ್ಟು ದಿವಸ ನೀವು ಮಾಡಿದ್ದಲ್ಲ, ಯಾರೋ ಅಕೌಂಟಬಿಲಿಟಿ ಫಿಕ್ಸ್ ಆಗಬೇಕಲ್ಲಪ್ಪ. ಶ್ರೀನಿವಾಸ್ ಅವ್ರು ನೀರು ಬಿಡ್ತಾ ಇದ್ದಾರೆ, ಏನಾದ್ರು ಮಾಡಿದ್ದೀರಾ ನೀವು? ಏನು ಮಾಡಿದ್ದೀರಿ? ಯಾಕೆ ಮಾಡ್ತಾರೆ ಇವರಿಗೆ ಏನು ಬರಬೇಕಂತ ಬರ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಉಮ್ಮನತ್ತ ಕೋಟ್ಯನವರು ಪಾಲಿಕೆಯ ಸಂಸ್ಕರಣಾ ಘಟಕಗಳ ಅವ್ಯವಸ್ಥೆ ಹಾಗೂ ನಗರ ಪ್ರದೇಶದಿಂದ ಹರಿಯುವ ಒಳಚರಂಡಿಯ ಬಗ್ಗೆ ಗಮನ ಸೆಳೆದು ಶಾಶ್ವತ ಪರಿಹಾರಕ್ಕೆ ಕ್ರಮ ಅಗತ್ಯ ಎಂದರು. ಈ ವೇಳೆ ಕಣ್ಣಿಗೆ ಉಳ್ಳಾಯ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ನಂದಿನಿ ಹೋರಾಟ ಸಮಿತಿ ಸದಸ್ಯರು, ಪಾಲಿಕೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ವೇಳೆ ನದಿ ಮಾಲಿನ್ಯಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಹಾಗೂ ಹೋರಾಟ ಸಮಿತಿ ಸದಸ್ಯರು ಸಂಸದರ ಮೂಲಕ ಒತ್ತಾಯಿಸಿದರು. ಈ ಶ್ರೀನಿವಾಸ ಆಸ್ಪತ್ರೆ ಯಾಪ ಆತಂದ್ರೆ 5 ವರ್ಷ ಒಂಜೇ ಒಂಜಿ ನಡೆದ ನದಿ ಆಡು ಓಲ ಯೂಸ್ ಮಾಡ್ತಾರೆ. ಒಂದು ಮಿಸ್ಟೇಕ್ ಏರ್ನ ಶ್ರೀನಿವಾಸ ಆಸ್ಪತ್ರೆ ಬಂದ್ ಮಾಡ್ಲಿ, ಬಂದ್ ಮಾಡಿ ಶ್ರೀನಿವಾಸ ಆಸ್ಪತ್ರೆ ಯಾರಿಗೆ ಬೇಕು ಅದು ಬಂದ್ ಮಾಡ್ರಿ ನಿಮ್ಮ ಆಸ್ಪತ್ರೆ. ಒಟ್ಟಾರೆಯಾಗಿ ನನ್ನ ಆಗ್ರಹ ಇರುವಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಸಂಬಂಧಪಟ್ಟ ಎಲ್ಲ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ತತ್ಕ್ಷಣ ಕ್ರಮವನ್ನು ತೆಗೆದುಕೊಳ್ಬೇಕು, ಒಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು. ಈ ರೀತಿ ನೆಲ ಜಲವನ್ನು ಮಲಿನಗೊಳಿಸ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲೇ ಕೂತ್ಕೊಂಡು ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರ ಕೊಡುವವರೆಗೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನೇ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಮೂಡಿ ಬರಬಹುದು.